ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, McCoy a promise of happiness, ಹಾಗೇನೆ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಪ್ರತಿಯೊಬ್ಬರ ಕೈ ರುಚಿ ಹೇಗೆ ವಿಭಿನ್ನನೋ ಅದೇ ರೀತಿ ಪ್ರತಿಯೊಬ್ಬರ ಬಾಯಿ ರುಚಿನೂ ವಿಭಿನ್ನ. ಒಬ್ಬೊಬ್ಬರಿಗೆ ಸಿಹಿಯಾದ ತಿಂಡಿ ಇಷ್ಟ, ಒಬ್ಬೊಬ್ಬರಿಗೆ ಖಾರವಾದ ತಿಂಡಿ ಇಷ್ಟ, ಒಬ್ಬೊಬ್ಬರಿಗೆ ಮಸಾಲ ಭರಿತವಾದ ತಿಂಡಿ ಇಷ್ಟ ಆದರೆ ಇನ್ನೊಬ್ಬರಿಗೆ ಸಾದಾ ತಿಂಡಿ ಇಷ್ಟ. ನಮ್ಮ ವೀಕ್ಷಕರಿಗೆ ಯಾವ ತಿಂಡಿ ಇಷ್ಟ ನಂಗಂತೂ ಗೊತ್ತಿಲ್ಲ. ಆದ ಕಾರಣ ಬೇರೆ ಬೇರೆ ರೀತಿಯಾದಂತಹ ಅಡುಗೆನ ಕಲಿಸೋ ಕಾರ್ಯಕ್ರಮ ಇದು ನಮ್ಮ ಸವಿರುಚಿ. ಇಂದಿನ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ರೇಣುಕಾ ಸುರೇಶ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹೇಗಾಗ್ತಾ ಇದೆ ಲೈಫು? ಸೂಪರ್. ಸೊ ಅಡುಗೆ ಎಲ್ಲ ಹೇಗಾಗ್ತಾ ಇದೆ? ಏನಾದರೂ ನ್ಯೂ ಇನೋವೇಷನ್ ಇದೆಯಾ? ಇನ್ನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀರಾ. ಇವತ್ತು ಮಾಡುವಂತಹ ಅಡುಗೆ? ಇವತ್ತು ಮಾಡುವಂಥದ್ದು ಒಂದು ಗೋಧಿದು ದೋಸೆ, ಮತ್ತೆ ಒಂದು ಸಬ್ಬಸಿಗೆ ಸೊಪ್ಪಿದ್ದು ವಡೆ. ಸಬ್ಸಿಗೆ ಸೊಪ್ಪಿದ್ದು ವಡೆ. ಓಕೆ. ಸೊ ಇದು ಎರಡು ನೀವು ಕಲ್ತಿರುವಂತಹ ಅಡುಗೆ ಹಾಗಾದ್ರೆ? ಓಕೆ. ಸೊ ಅಡುಗೆ ಮನೆಯಲ್ಲಿ ಹೋಗಿ ಇನ್ನೊಮ್ಮೆ ನಮ್ಮ ವೀಕ್ಷಕರಿಗೆ ಕಲ್ಸೋಣ. ಓಕೆ, ಬನ್ನಿ. ಸೊ ಎಸ್ ಮೇಡಮ್, ಈಗ 2 ರೆಸಿಪೀಸ್ ಹೇಳಿದ್ರಿ. ಫಸ್ಟಿಗೆ ಯಾವ್ದು ಮಾಡ್ತಾ ಇದ್ದೀರಾ? ಗೋಧಿ ದೋಸೆ. ಓಕೆ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನ್ ಬೇಕೀಗ? ಬೌಲು. ಓಕೆ. ಗೋಧಿ ಹಿಟ್ಟು ಹಾಕ್ತಾ ಇದ್ದೀರಾ. ಓಕೆ. ಕಪ್ಪು ಗೋಧಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ. ಓಕೆ. ಗೋಧಿ ಹಿಟ್ಟು, ಚಿರೋಟಿ ರವೆ ಆ್ಯಂಡ್ ಉಪ್ಪು. ಓಕೆ. ನೀರು ಬೇಕು. ಓಕೆ. ಒಗ್ಗರಣೆ ಮಾಡೋಕ್ಕೆ ಪ್ಯಾನ್ ಬೇಕು. ಓಕೆ. ಎಸ್. ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ. ಸೊ ಇದಕ್ಕೆ ಆಯಿಲ್ ಏನು ಹಾಕಕ್ಕಿಲ್ಲ, ಡೈರೆಕ್ಟ್ ಫ್ರೈ ಮಾಡ್ಕೊ. ಇದು ಮಾತ್ರ, ಮತ್ತೆ ಆಯಿಲ್ ಬೇಕು. ಓಕೆ. ಇದು ಡೈರೆಕ್ಟ್. ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವವರೆಗೂ. ಓಕೆ. ಸೊ ಇದು ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು. ತೆಗಿಯೋದಾ? ಓಕೆ. ಇದಕ್ಕೆ ಆ್ಯಡ್ ಮಾಡ್ತೀನಿ. ಡೈರೆಕ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಬೇಕೀಗ. ಎಸ್. ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಲಾ? ಸಾಕು, ಸ್ವಲ್ಪ ಸಾಕು. ಓಕೆ. ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ. ಓಕೆ. ನೀರುಳ್ಳಿ. ಇದೆಲ್ಲ ಬೆಂದ್ರೆ ಚೆನ್ನಾಗಿರುತ್ತೆ. ಓಕೆ. ಟೊಮ್ಯಾಟೊ. ಓಕೆ. ಸೊ ಇದು ಹಾಗಾದ್ರೆ ಬರೀ ಗೋಧಿ ದೋಸೆ ಅಲ್ಲ, ಸ್ಪೆಷಲ್ ಗೋಧಿ ದೋಸೆ ಅಲ್ವಾ? ಸೊ ದೋಸೆಯಲ್ಲೇ ನಾವು ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹಾಕ್ತಿದ್ದೀವಿ. ಸ್ವಲ್ಪ ಕ್ಯಾರೆಟ್. ಇದಕ್ಕೆ ಬೇಕಿದ್ರೆ ಯಾವುದು ಮಿಕ್ಸ್ ಮಾಡಿ, ಸೌತೆಕಾಯಿ. ಓಕೆ. ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು. ಏನು ಬೇಕು ಅಂದರೆ ಆಗೋ ರೀತಿ. ಓಕೆ. ಏನು ಬೇಕಂದ್ರೆ ಏನು ಬೇಕಾದ್ರೂ ಅಲ್ಲ. ಸೌತೆಕಾಯಿ, ಆಮೇಲೆ ಬೂದುಗುಂಬಳಕಾಯಿ ಅದು ಹಾಕ್ಬೋದು. ಓಕೆ. ಸೊ ಅದೆಲ್ಲ ದೋಸೆ ಜೊತೆಗೆ ಹೆಲ್ದಿ ಆಗಿರುತ್ತೆ.
ಸೊ ಬೆಳಿಗ್ಗಿನ ಯಾವಾಗಲೂ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅದು ಹೆಲ್ದಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸಂಜೆ ಟೈಮಲ್ಲಿ ಮಾಡ್ಕೋಬಹುದು. ಸಾಕಾಗತ್ತಾ? ಓಕೆ, ಆಫ್ ಮಾಡೋಕ್ಕಾಗತ್ತೆ. ಇದಕ್ಕೆ ಡೈರೆಕ್ಟ್ ಓಕೆ. ಇದಕ್ಕೆ ಸ್ವಲ್ಪ ಹಸಿಮೆಣಸು, ಬೇಕಿದ್ರೆ ಕೆಂಪು ಮೆಣಸು ಸಹ ಹಾಕ್ಬೋದು. ಓಕೆ. ಇದಲ್ಲೆಲ್ಲಿ ಸಿಕ್ಕಿದ್ರೆ ಖಾರ ಆಗುತ್ತಾ ಅಂತಲ್ಲ, ಅದಕ್ಕೆ ಕೆಂಪು ಮೆಣಸು ಸಹ ಪುಡಿ ಮಾಡ್ಕೊಂಡು ಇದು ಚಿಲ್ಲಿ ಪೌಡರ್ ಹಾಕ್ಬೋದು. ಇದು ಅರಿಶಿನ ಹುಡಿ. ಓಕೆ, ನಾನು ಚಿಲ್ಲಿ ಪೌಡರ್ ಹಾಕೋದು ಬೆಟರ್ ಅನ್ಕೋತಿದ್ದೆ, ಯಾಕಂದ್ರೆ ಚಿಕ್ಕ ಮಕ್ಳು ಹಿಂಗೆ ತಿನ್ಬೇಕಾದ್ರೆ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಅರುಣಾ ಮಸಾಲದ ಚಿಲ್ಲಿ ಪೌಡರ್ ಹಾಕಿದ್ರೆ ದೋಸೆಗೆ ಇನ್ನೊಂದು ಫ್ಲೇವರೇ ಬರುತ್ತೆ. ಸ್ವಲ್ಪ ಬೆಲ್ಲ ಹಾಕಿ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ಕಾವಲಿ ಇಟ್ಬಿಡೋಣ. ಓಕೆ. ಎಸ್, ದೋಸೆ ಮಾಡೋಕ್ಕೆ ಬ್ಯಾಟರ್ ರೆಡಿ ಆಗಿದೆ. ಸೊ ಇದು ಬ್ಯಾಟರ್ ಮಾಡ್ಕೊಂಡು ಇಷ್ಟೊತ್ತು ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ದೋಸೆ ಮಾಡೋದೆ. ಓಕೆ. ಸೊ ಹಾಗಾದ್ರೆ ಇನ್ಸ್ಟೆಂಟ್ ಆಗಿ ದೋಸೆ ಮಾಡ್ಕೋಬೇಕು, ಹಿಂದಿನ ದಿನ ಪ್ಲಾನ್ ಮಾಡಬೇಕು ಅಂತ ಏನೇನಿಲ್ಲ. ಸ್ವಲ್ಪ ಮುಚ್ಚಿ. ಓಕೆ. ಎಸ್. ಸೊ ಇದು ಗೋಧಿ ದೋಸೆಗೆ ಹಿಂಗೆಲ್ಲ ಹಾಕೋದು ನೀವೇ ಇನೋವೇಷನ್ ಮಾಡಿರೋದ ಅಥವಾ ಮೊದಲಿಂದಲೇ ಹಾಕ್ತಾ ಬಂದಿದ್ದು? ಇಲ್ಲ, ನಾನೇ ಟ್ರೈ ಮಾಡಿರೋದು. ಯಾಕೆ ಟ್ರೈ ಮಾಡಿದ್ರಿ? ಮಕ್ಳು ತಿನ್ನಲ್ಲ ಅಂತ ಟ್ರೈ ಮಾಡಿದ್ರಾ? ಯಾಕಾಗಿ ಟ್ರೈ ಮಾಡುವ ಒಂದು ಹೊಟ್ಟೆಸ್ತು ಬರ್ತಾರಲ್ಲ, ಏನ್ ಮಾಡುದು ಅಂತ ಟೆನ್ಷನ್ ಇರ್ತದೆ. ಅರ್ಜೆಂಟ್ ಅಲ್ಲಿ ಮಾಡಿ ಕೊಟ್ರೆ ಸ್ಕೂಲಿಂದ ಬರುವಾಗ. ಸೊ ಅದ್ರ ಜೊತೆಗೆ ನ್ಯೂಟ್ರಿಯನ್ಸ್ ಕೂಡ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತ. ಓಕೆ. ಕೊಡಿ, ತೆಗಿ. ಬಿಸಿ ಗೋಧಿ ದೋಸೆ ರೆಡಿ. ಬಿಸಿ ಆದಂತ ಹೆಲ್ದಿ ಗೋಧಿ ದೋಸೆ ರೆಡಿ ಆಗಿದೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಬಿಸಿ ಆದಂತಹ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಗೋಧಿ ದೋಸೆ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಗೋಧಿ ದೋಸೆ ತಯಾರಿಸೋ ವಿಧಾನ. ಮೊದಲು 1 ಕಪ್ ಗೋಧಿ ಹಿಟ್ಟಿಗೆ 3 ರಿಂದ 4 ಚಮಚ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಇನ್ನೊಂದೆಡೆ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಕೆಂಪಗಾಗುವವರೆಗೂ ಹುರಿದು ದೋಸೆ ಹಿಟ್ಟಿಗೆ ಸೇರಿಸಿ ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್ ತುರಿಯನ್ನು ಹುರಿಯಿರಿ. ಹುರಿದ ತರಕಾರಿಯನ್ನು ದೋಸೆ ಹಿಟ್ಟಿಗೆ ಸೇರಿಸಿ ಹೆಚ್ಚಿದ ಹಸಿಮೆಣಸು, ಅರಿಶಿನ ಪುಡಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿಯಾದ ಗೋಧಿ ದೋಸೆ ಸವಿಯಲು ಸಿದ್ಧ. ಸೊ ಗೋಧಿ ದೋಸೆ ಅಂತೂ ರೆಡಿ ಆಯಿತು. ಈಗಾಗಲೇ ಮೇಡಮ್ ಹೇಳಿದ ಪ್ರಕಾರ ನೆಕ್ಸ್ಟ್ ವಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾವ ವಡೆ ನಂಗಂತೂ ಮರ್ತೋಗಿದೆ, ಮತ್ತೆ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲೋಮಾಂಗ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್. ಸೊ ವೀಕ್ಷಕರೇ, ಒಂದು ರೆಸಿಪಿ ದಟ್ ಇಸ್ ನಥಿಂಗ್ ಬಟ್ ಗೋಧಿ ದೋಸೆ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ವಡೆ ಅಂತ ಹೇಳಿದ್ದಾರೆ. ಯಾವುದೋ ಸೊಪ್ಪಿನ ವಡೆ ಅಂತ ಹೇಳಿದಂಗೆ ನೆನಪುರಂಗೆ ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಸೊ ನೆಕ್ಸ್ಟ್ ವಡೆ ಮಾಡ್ತೀನಿ ಅಂತ ಹೇಳಿದ್ದೀರಾ. ಯಾವುದೋ ಒಂದು ಸೊಪ್ಪಿನ ವಡೆ ಅಂತ ನೆನಪಿದೆ, ಯಾವ ಸೊಪ್ಪು ಮರ್ತು ಹೋಯ್ತು? ಯಾವ ಸೊಪ್ಪು? ಸಬ್ಬಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪಿದ್ದು ವಡೆ ಮಾಡ್ತಾ ಇದ್ದೀರಾ. ಓಕೆ, ಸ್ಟಾರ್ಟ್ ಮಾಡೋಣ. ಸಬ್ಬಸಿಗೆ ಸೊಪ್ಪು. ಓಕೆ, ಸಬ್ಸಿಗೆ ಸೊಪ್ಪು. ಓಕೆ,
ರವೆ, ಚಿರೋಟಿ ರವೆ. ಚಿರೋಟಿ ರವೆ, ಓಕೆ. ಇದು ಜೋಳದ ಹಿಟ್ಟು. ಜೋಳದ ಹಿಟ್ಟಾ? ಹೌದು. ಓಕೆ. ಇದು ಸ್ವಲ್ಪ ಗೋಧಿ ಹಿಟ್ಟು, ಓಕೆ. ಫೈನ್. ಇದು ಕಡಲೆ ಹಿಟ್ಟು, ಓಕೆ. ಆಲ್ಮೋಸ್ಟ್ ಎಷ್ಟು ಟೈಪ್ ಇದು ಹಿಟ್ಟು ಹಾಕ್ತಾ ಇದ್ದೀರಾ ಇದಕ್ಕೆ? ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಜೋಳದ ಹಿಟ್ಟು, ರವಾ, ಓಕೆ. ಓಕೆ. ಫೈನ್. ಇದು ಈರುಳ್ಳಿ, ಓಕೆ. ಕಾಯಿ ಮೆಣಸು, ಓಕೆ. ಉಪ್ಪು, ಕಾಯಿ ಮೆಣಸು, ಉಪ್ಪು, ಓಕೆ. ಸೊ ಆ್ಯಡ್ ಮಾಡೋಕ್ಕೆ ತುಂಬಾನೇ ಇದೆ ಅಲ್ವಾ ಇದರಲ್ಲಿ? ಇದು ಒಣ ಕೊಬ್ಬರಿ, ಓಕೆ. ಪೀಸ್ ಮಾಡಿದ್ದು. ಕೊತ್ತಂಬರಿ ಸೊಪ್ಪು, ಫೈನಲಿ ಕೊತ್ತಂಬರಿ ಸೊಪ್ಪು, ಓಕೆ. ಈಗ ಎಣ್ಣೆ ಇಡೋಣ, ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸುವಂಥದ್ದು ವಿಟಮಿನ್ ಎ, ಡಿ, ಇ ಇರುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಅಲ್ವಾ? ಸಬ್ಸಿಗೆ ಸೊಪ್ಪು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಹುಲ್ಲಿನ ಥರ ಇರುತ್ತೆ. ಆಗ್ತಾ ಬಂತು, ಓಕೆ. ಎಸ್, ಸೊಪ್ಪು ಹೆಲ್ದಿ. ಅಂದರೆ ವಡೆ ಮಾಡಬೇಕಾದ್ರೆ ಬರೀ ಸೊಪ್ಪು ಹೆಲ್ದಿ ಇದ್ರೆ ಸಾಕಾಗಲ್ಲ, ಆಯಿಲ್ ಕೂಡ ಹೆಲ್ದಿ ಇರಬೇಕು. ಓಕೆ. ಸರ್ವಿಂಗಾ? ಸರ್ವಿಂಗ್. ಓಕೆ. ಗರಿಗರಿಯಾದ ಸಬ್ಬಸಿ ಸೊಪ್ಪಿನ ವಡೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆ ಗರಿ ನೀವು ರವೆ ಹಾಕಿರೋ ಕಾರಣ ರವೆನೂ ಕಾಣ್ತಾ ಇದೆ ಇಲ್ಲಿ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಬಿಸಿ ಆದಂತಹ ಗರಿಯಾದಂತಹ ಸಬ್ಸಿಗೆ ಸೊಪ್ಪಿನ ವಡೆ ರೆಡಿ ಆಗಿದೆ. ಇದನ್ನು ಮಾಡಿದ ಹೇಗೆ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸಬ್ಬಸಿಗೆ ಸೊಪ್ಪಿನ ವಡೆ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಸಬ್ಬಸಿಗೆ ಸೊಪ್ಪಿಗೆ 1 ಕಪ್ನಷ್ಟು ಚಿರೋಟಿ ರವೆ, ಅರ್ಧ ಕಪ್ ಜೋಳದ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಕೊಬ್ಬರಿ ಚೂರು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಗೋಧಿ ದೋಸೆ, ಹೆಲ್ದಿ ದೋಸೆ ಹಾಗೇನೆ ವಡೆ ರೆಡಿ ಆಗಿದೆ. ಸೊ ಫಸ್ಟಿಗೆ ನೀವು ಗೋಧಿ ದೋಸೆ ಮಾಡಿರೋ ಕಾರಣ ಗೋಧಿ ದೋಸೆ ಟೇಸ್ಟ್ ನೋಡಿ. ಸಾಫ್ಟ್ ಆಗಿದೆ ಅಲ್ವಾ? ಜಗಿಬೇಕಾದ್ರೆ ನಿಮಗೇನು ಸಿಗ್ತಾ ಇದೆ? ಈರುಳ್ಳಿ ಮತ್ತು ಟೊಮೆಟೊ, ಕಾಯಿ ಮೆಣಸು. ನನಗೆ ನೀವು ಫಸ್ಟಿಗೆ ಹಾಕಿದ್ರಲ್ಲ, ಏನಾದ್ರು ಹಾಕಿದ್ದು? ಫಸ್ಟಿಗೆ ಫ್ರೈ ಮಾಡ್ಕೊಂಡು ಹಾಕಿದ್ರಿ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ, ಅದು ಸಿಗ್ತಾ ಇದೆ. ಸಕ್ಕತ್ತಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದು ದೋಸೆ ಇನ್ನೊಂದೇ ಬೇರೆ ಶೈಲಿದ್ದು ದೋಸೆ ಅಂತ ಆಗುತ್ತೆ. ಸಖತ್ತಾಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಂಬಾರು ಚಟ್ನಿ ಬೇಕಂತಿಲ್ಲ, ಹಂಗೆ ತಿಂದು ನೋಡೋಕ್ಕೂ ಕಲರ್ಫುಲ್ ಆಗಿದೆ. ಸೊ ಎಸ್, ಈಗ ಸೊಪ್ಪಿನ ವಡೆ
ಕಟ್ ಮಾಡಬೇಕಾದ್ರೇ ಸೌಂಡ್ ಮಾಡ್ತಾ ಇದೆ. ಮುದ್ದೆಗೆ ಸಬ್ಸಿಗೆ ಸೊಪ್ಪಿದ್ದು ಸಾರು ತಿಂದಿದ್ದೆ, ಬಟ್ ಸಬ್ಸಿಗೆ ಸೊಪ್ಪಿದ್ದು ವಡೆ ತಿಂದಿಲ್ಲ. ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ಸೊಪ್ಪನ್ನು ಬರೀ ಇಲ್ಲಾಂದ್ರೆ ಸಾರು ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೋದು ಅಂತ ಅನ್ಕೋತೀವಿ. ಹೀಗೆ ವಡೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ರವಾ ನೀವೇನು ಹಾಕಿದ್ದೀರಾ ಅದು ಗರಿ ಗರಿ ನೋಡೋಕೆ ಮಾತ್ರ ಅಲ್ಲ, ತಿನ್ನಕ್ಕೂ ಆ ಕರ್ಕುರು ಅಂತ ಏನಿದೆ ಸಿಗ್ತಾ ಇದೆ. ಸಖತ್ತಾಗಿ ಬಂದಿದೆ ಮೇಡಮ್. ಇಲ್ಲಿವರೆಗೂ ಬಂದು 2 ರೆಸಿಪಿನ ಮಾಡಿಕೊಟ್ರಿ, ಹೇಳ್ಕೊಟ್ರಿ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಎಸ್ ವೀಕ್ಷಕರೇ, ಸಂಜೆ ಹೊತ್ತಿಗೆ ಬಿಸಿ ಬಿಸಿ ಆದಂತಹ ವಡೆ, ಹಾಗೆಯೇ ಬೆಳಗಿನ ಹೊತ್ತಿಗೆ ಬಿಸಿ ಬಿಸಿ ಆದಂತಹ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡಲ್ವಾ? ಸೊ ಇದೇ ರೀತಿ ದಿನನಿತ್ಯ ಬೇರೆ ಬೇರೆ ರೆಸಿಪೀಸ್ನ ಮನೆಯಲ್ಲಿ ಮಾಡಬೇಕು ಅಂತಾದರೆ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.